ಮನುಕುಲ ರಕ್ಷೆಗೆ ಮಾನವರಾಗಿ ದರಗಿಳಿದ ಯೇಸು ಯಾವುದೇ ಜಾತಿ ಪಂಗಡ ಸ್ಥಾಪನೆ ಮಾಡಲೇ ಇಲ್ಲ. ಯೇಸು ಮಾನವ ಹೃದಯದಲ್ಲಿ ಪ್ರೀತಿಯನ್ನ ಸ್ಥಾಪಿಸಿ ಪರಸ್ಪರ ಪ್ರೀತಿಸಿರಿ ಎಂಬ ಕಟ್ಟಳೆಯನ್ನು ನೀಡಿದರು. ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಹಸಿದವರಿಗೆ ಅನ್ನವಿಡು, ವಸ್ತ್ರವಿಲ್ಲದವರಿಗೆ ವಸ್ತ್ರ ಕೊಡು, ರೋಗಿಗಳಿಗೆ ಆರೈಕೆ ಮಾಡು, ಪಾಪವನ್ನ ದ್ವೇಷಿಸಿ ಬಿಟ್ಟು ಬಿಡು. ಇದೇ ಯೇಸುವನ್ನ ನಂಬುವವರ ಧ್ಯೇಯ. ಏಕೆಂದರೆ ದೇವರು ಪ್ರೀತಿ ಸ್ವರೂಪಿ. ಪ್ರೀತಿಸುವವನ ಹೃದಯದಲ್ಲಿ ದೇವರು ನೆಲೆಸುತ್ತಾರೆ. ಆತನು ಇತರರನ್ನ ದ್ವೇಷಿಸಲು ಸಾಧ್ಯವಿಲ್ಲ. ಏಕೆಂದರೆ ಪ್ರೀತಿಸುವವನು ಧರ್ಮಶಾಸ್ತ್ರವನ್ನ ಪರಿಪೂರ್ಣಗೊಳಿಸುತ್ತಾನೆ. ಇಂಥ ಬಡವರ ಸೇವಕನೇ ಸಂತ ಲಾರೆನ್ಸ್. ಬಡವರ ಸೇವೆ ಮಾಡಿದ್ದಕ್ಕಾಗಿ ಲಾರೆನ್ಸರನ್ನ ಅಂದು ಎಣ್ಣೆಯ ಬಾಂಡ್ಲಿಯಲ್ಲಿ ಜೀವಂತವಾಗಿ ಸುಟ್ಟರು. ಜೀವ ಕೊಡುವಂತಹ ಸಮಯದಲ್ಲೂ ಸಂತ ಸ್ಟೇಫನರು, ಯೇಸುವೆ, ಅವರೇನು ಮಾಡುತ್ತಿರುವರೋ ಅವರರಿಯರು, ಅವರನ್ನ ಕ್ಷಮಿಸು ಎಂದು ಪ್ರಾರ್ಥಿಸಿ ಜೀವ ಬಿಟ್ಟು ಯೇಸು ಸಾನ್ನಿಧ್ಯವನ್ನ ಸೇರಿದರು. ಹೀಗೆ ಯೇಸುವಿಗಾಗಿ ಜೀವ ಕೊಟ್ಟು ರಕ್ತ ಸಾಕ್ಷಿಗಳಾದ ಸಕಲ ಸಂತರಿಗೆ ಈ ಗೀತೆ ಸಮರ್ಪಣೆ. ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 10 ವಾಕ್ಯ 41. ಸಂತರನ್ನ ಸಂತರೆಂದು ಸ್ವಾಗತಿಸುವವನು ಸಂತರಿಗೆ ಸಿಗುವ ಪ್ರತಿಫಲವನ್ನ ಪಡೆಯುತ್ತಾನೆ. ಸಕಲ ಸಂತರ ಮಾರ್ಧನಿಯೇ ಈ ಗೀತೆ. ಭಯಪಡಬೇಡ, ನೀನು ಹೆದರಬೇಡ, ಸುಮ್ಮನಿರದೆ ಮಾತನಾಡುತ್ತಲೇ ಇರು. ನಾನು ನಿನ್ನೊಂದಿಗಿದ್ದೇನೆ. ಯಾರೂ ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ. ನಿನಗಾಗಿ ನಾನೇ ಯುದ್ಧ ಮಾಡುವೆ. ಭಯಪಡಬೇಡ. ಪ್ರೇಷಿತರ ಕಾರ್ಯಕಲಾಪ 18, 9 ಮತ್ತು 10. 2 ಪೂರ್ವಕಾಲ ವೃತ್ತಾಂತ 20, 15. ಆಲಯದಿ ಮುರಿದ ಶಿಲುಬೆಯಡಿ ಕಣ್ಣೀರ ಸುರಿಸುತ್ತಲೇ ಬರೆದ ಗಾನವಿದು. ಒಡೆದ ಆಲಯದಿ ಮುರಿದ ಶಿಲುಬೆಯಡಿ ಕಣ್ಣೀರ ಸುರಿಸುತ್ತಲೇ ಬರೆದ ಗಾನವಿದು. ಯೇಸುವೇ, ಅವರೇನು ಮಾಡುತ್ತಿರುವರು ಅವರರಿಯರು. ಅವರ ಕ್ಷಮಿಸಿರಿ, ಕ್ಷಮಿಸಿ ಹರಸಿರಿ. ಅವರ ಕ್ಷಮಿಸಿರಿ, ಕ್ಷಮಿಸಿ ಹರಸಿರಿ. ಮನುಜರಿಗೆ ಅನ್ನವಿಟ್ಟೆವು ನಾವು, ದಾಹ ನೀಗಿಸಲು ನೀರ ನೀಡಿದೆವು. ಯೇಸು ನೀಡಿರುವ ಆಜ್ಞೆ ನಡೆಸಿದೆವು. ಸರ್ವ ಮನುಜರಲು ಯೇಸುವನ್ನು ನುಡಿದೆವು. ಯೇಸುವೇ, ಅವರೇನು ಮಾಡುತ್ತಿರುವರು ಅವರರಿಯರು. ಅವರ ಕ್ಷಮಿಸಿರಿ, ಕ್ಷಮಿಸಿ ಹರಸಿರಿ. ಅವರ ಕ್ಷಮಿಸಿರಿ, ಕ್ಷಮಿಸಿ ಹರಸಿರಿ.
ಮುಚ್ಚಿಕೊಳ್ಳಲು ವಸ್ತ್ರ ನೀಡಿದೆವು, ರೋಗ ಪೀಡಿತರಿಗೆ ಆರೈಕೆ ಮಾಡಿದೆವು, ಜಾತಿ ಭಾಷೆಗಳ ಭೇದ ತೊರೆದಿದೆವು, ನೊಂದ ಮನುಜರಲ್ಲಿ ಯೇಸುವ ತಂದಿದೆವು. ಯೇಸುವೆ ಅವರೇನು ಮಾಡುತ್ತಿರುವರು ಅವರರಿಯರು, ಅವರ ಕ್ಷಮಿಸಿರಿ, ಕ್ಷಮಿಸಿ ಹರಸಿರಿ, ಅವರ ಕ್ಷಮಿಸಿರಿ, ಕ್ಷಮಿಸಿ ಹರಸಿರಿ. ಧರ್ಮಕ್ಕೆ ಬೆಲೆ ಇಲ್ಲ, ಸತ್ಯಕ್ಕೆ ಸಾವಿಲ್ಲ, ಸುಳ್ಳೆಂದು ಉಳಿದಿಲ್ಲ, ಪ್ರೀತಿಗೆ ಸೋಲಿಲ್ಲ, ದ್ವೇಷಕ್ಕೆ ಜಯವಿಲ್ಲ, ಬಾಳು ಕೆಲವೇ ದಿನ ಪ್ರೀತಿಸಿ ಬಾಳೋಣ, ಒಡೆದ ಆಲಯದಿ ಮುರಿದ ಶಿಲುಬೆಯರಿ ಕಣ್ಣೀರ ಸುರಿಸುತ್ತಲೇ ಬರೆದ ಗಾನವಿದು, ಒಡೆದ ಆಲಯದಿ ಮುರಿದ ಶಿಲುಬೆಯರಿ ಕಣ್ಣೀರ ಸುರಿಸುತ್ತಲೇ ಬರೆದ ಗಾನವಿದು. ಯೇಸುವೆ ಅವರೇನು ಮಾಡುತ್ತಿರುವರು ಅವರರಿಯರು, ಅವರ ಕ್ಷಮಿಸಿರಿ, ಕ್ಷಮಿಸಿ ಹರಸಿರಿ, ಅವರ ಕ್ಷಮಿಸಿರಿ, ಕ್ಷಮಿಸಿ ಹರಸಿರಿ.